ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಗೆ ಬರುವ ವರಹಸಂದ್ರ ಗೊಲ್ಲರಹಟ್ಟಿಯಲ್ಲಿ ಮೂಢನಂಬಿಕೆಗಳ ಕಾರಣದಿಂದ ಊರಿನಿಂದ ಹೊರಗೆ ಇಟ್ಟಿದ್ದ 3 ಹೆಣ್ಣು ಮಕ್ಕಳು ಒಂದು ಪುಟ್ಟ ಮಗುವನ್ನ ಜೊತೆಗೆ ಪೂಜಾರಿ ಕುಟುಂಬದ ಹೆಣ್ಣು ಮಗಳನ್ನ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡ ಮನೆಗೆ ಸೇರಿಸಿದೆ. ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಹಾಗೂ ಹಲವು ಮೇಲಾಧಿಕಾರಿಗಳ ತಂಡ ತಾಲೂಕಿನ ಪ್ರತಿಯೊಂದು ಗೊಲ್ಲರಹಟ್ಟಿಗೆ ಭೇಟಿಗೊಟ್ಟು ಮೂಢನಂಬಿಕೆಗಳ ವಿರುದ್ಧ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಆದರೆ ವರಹಸಂದ್ರ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಮೂಢನಂಬಿಕೆಗಳ ವಿರುದ್ಧ ಅಧಿಕಾರಿಗಳು ಮಾಡಿದ ಕಾರ್ಯಕ್ರಮಕ್ಕೂ ಜಗದೇ ತಮ್ಮ ಮೂಢನಂಬಿಕೆಗಳನ್ನೇ ಮುಂದುವರಿಸಿಕೊಂಡು ಹೆಣ್ಣು ಮಕ್ಕಳನ್ನ ಊರಿನಿಂದ ಆಚೆ ಇಡುವ ಪದ್ಧತಿಯನ್ನೇ ಮುಂದುವರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವರಹಸಂದ್ರ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಬೆಳಗ್ಗೆ 5:45ಕ್ಕೆ ಖಚಿತ ಮಾಹಿತಿ ಮೇರೆಗೆ ತಮ್ಮ ಸಿಬ್ಬಂದಿಗಳ ಜೊತೆ ಭೇಟಿಗೊಟ್ಟ ತಹಶೀಲ್ದಾರ್ ಹೆಣ್ಣು ಮಕ್ಕಳನ್ನ ಮನೆಗೆ ಸೇರಿಸುವ ಕಾರ್ಯ ಮಾಡಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಈಗ ಅವೆಲ್ಲ ಹೋಗ್ಬೇಡ ಹೋಗಿ ಮೇಡಮ್ ಅವ್ರು ಎಲ್ಲರೂ ಹುಡುಕ್ಸ್ರಿ ಎಲ್ಲರೂ ಹುಡುಕ್ಬಿಟ್ಟು ನೋಡ್ಸ್ಬಿಡಿ ಅಷ್ಟೇ. ನಾವು ಹೇಳ್ತೀವಿ ಊರಾಗ ಗೌಡ ಪೂಜಾರಿಗಳು ಒಬ್ರು ಬರ್ಲಿಲ್ಲ, ಈಗ ಏನು ಮಾಡೋಕ್ಕಾಗಲ್ಲ, ಊಟ ಇರ್ತೀವಿ ಅವ್ರನ್ನ ನೋಡ್ಸ್ರಿ. ಯಾಕೊಬ್ರು ಸರಿ ನಿಮ್ಗೆ ಫೋನ್ ಮಾಡ್ತೀವಿ. ಆಗೋಗೈತಲ್ಲ ಇವಾಗ ನಮ್ಮನ್ನೇನು ಕೇಳಂಗೇ ಇಲ್ಲ, ಆಗೋಗೈತಲ್ಲ ಬಿಡಿ. ಇವಾಗ ಅವ್ರೆಲ್ಲರೂ ಹುಡ್ಬಿಟ್ಟು ಅವ್ರು